ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದಲ್ಲಿದ್ದ ಹಳೆ ತಲೆಮಾರಿನ ಹುಲಿ ವಿಕ್ರಮ್ ಇಂದು ಸಾವನ್ನಪ್ಪಿದೆ. 21 ವರ್ಷದ ವಿಕ್ರಮ್ ಪಿಲಿಕುಳದ ಅತಿ ಹಿರಿಯ ಹುಲಿಯಾಗಿತ್ತು. 5 ತಿಂಗಳುಗಳಿಂದ ವಾತ ಮತ್ತು ದೃಷ್ಟಿ ದೋಷದಿಂದ ಬಳಲುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಹೊರಗಡೆ ಸುತ್ತಾಡಲು ಬಿಡದೆ ಒಳಗಡೆಯೇ ಆರೈಕೆಯನ್ನ ಮಾಡಲಾಗ್ತಿತ್ತು. ವಯೋಸಹಜ ಕಾಯಿಲೆಯಿಂದ ವಿಕ್ರಮ್ ಮೃತಪಟ್ಟಿದೆ ಎಂದು ನಿಸರ್ಗಧಾಮದ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. 2003ರಲ್ಲಿ ಶಿವಮೊಗ್ಗ ತಾವರೆಕೊಪ್ಪದಿಂದ ವಿಕ್ರಮ್ನನ್ನ ಪಿಲಿಕುಳಕ್ಕೆ ತರಲಾಗಿತ್ತು. ಪಿಲಿಕುಳದಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರಾಣಿಗಳಿದ್ದು ವಿಕ್ರಮ್ ವಿಶೇಷ ಹಾವಭಾವದಿಂದ ಜನರನ್ನ ಆಕರ್ಷಿಸುತ್ತಿತ್ತು. ವನ್ಯಜೀವಿಗಳ ನಿರ್ವಹಣೆಯ ಮಾರ್ಗಸೂಚಿಗಳ ಪ್ರಕಾರ 3 ವೈದ್ಯರುಗಳ ತಂಡ ವಿಕ್ರಮ್ನ ಶವದ ಮಹಜರು ನಡೆಸಿ ಕೆಲವು ಮಾದರಿಗಳನ್ನು ಸಂಗ್ರಹಿಸಿ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ.